ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರು ರಾಘವ ಮತ್ತು ಮನು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದರು. ರಾಘವ, ಮನು, ಬಾ ನದಿಗೆ ಹೋಗಿ ಈಜೋಣ. ಮನು, ಮೊದಲು ಶಾಲೆಗೆ ಹೋಗೋಣ, ನಂತರ ಆಟ ಆಡೋಣ. ಇಬ್ಬರೂ ಚೆನ್ನಾಗಿ ಓದ್ತಿದ್ರು. ಶಿಕ್ಷಕರಿಗೂ ಅವರ ಸ್ನೇಹ ತುಂಬಾ ಇಷ್ಟ. ನೀವು ಇಬ್ಬರೂ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತೀರಿ ಸರ್. ನಾವು ದೊಡ್ಡ ಉದ್ಯಮಿಗಳಾಗಬೇಕು. ನಮ್ಮ ಹಳ್ಳಿಗೂ ಹೆಸರು ತರ್ತೇವೆ. ಸಂಜೆ ಇಬ್ಬರೂ ತಮ್ಮ ಕನಸುಗಳ ಬಗ್ಗೆ ಮಾತನಾಡ್ತಾರೆ. ಒಂದು ದಿನ ದೊಡ್ಡ ಕಂಪನಿ ಕಟ್ಟೋಣ. ಎಷ್ಟೇ ಕಷ್ಟ ಬಂದ್ರೂ ಒಬ್ಬರನ್ನೊಬ್ರು ಬಿಡಬಾರ್ದು.